ಎಲ್ಲೋ ಒಂದು ಕಡೆ ಬಡವರು ಬರ್ತಾ ಇರುವಂಥ ಆಸ್ಪತ್ರೆಯನ್ನು ಸುಧಾರಣೆಯನ್ನು ಮಾಡಬೇಕು. ಜೊತೆಲಿ ಎಲ್ಲೋ ಒಂದು ಕಡೆ ಬಡವರಿಗೆ ವಿಶ್ವಾಸವನ್ನು ಮೂಡಿಸಬೇಕು. ಬಡವರು ಬೇಕಾದಂಥ ನಮ್ಮ ಮಂತ್ರಿಗಳು, ನಮ್ಮ ಆರೋಗ್ಯ ಮಂತ್ರಿಗಳು ನಮ್ಮ ಆರೋಗ್ಯವನ್ನು ಕಾಪಾಡೋಕ್ಕೋಸ್ಕರವಾಗಿ ಎಲ್ಲ ಆಸ್ಪತ್ರೆಗೆ ಬಂದು ನಾವು ಬಡ ರೋಗಿಗಳು ಯಾವ ಆಸ್ಪತ್ರೆಗೆ ಹೋಗ್ತೀವೋ ಆಸ್ಪತ್ರೆಯಲ್ಲಿ ಬಂದು ಉಳಿತಾರೆ ಅನ್ನೋಂಥ ಒಂದು ವಿಶ್ವಾಸವನ್ನು ಮೂಡಿಸ್ಬೇಕಂದೇಳಿ ಈ ರೀತಿ ನಾನು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಯಾಕಂದರೆ ಈ ಇಲಾಖೆಯಲ್ಲಿ ಸಾಕಷ್ಟು ಮಂದಿ ಒಳ್ಳೆಯವರಿದ್ದಾರೆ, ಕೆಲವು ಮಂದಿ ಒಳ್ಳೆ ಡಾಕ್ಟ್ರುಗಳಿದ್ದಾರೆ, ಒಳ್ಳೆ ಸರ್ಜನ್ಗಳಿದ್ದಾರೆ, ಒಳ್ಳೆ ಸೇವಾ ಮನೋಭಾವದಿಂದ ಮಾಡ್ತಾ ಇರುವಂಥ ನರ್ಸ್ಗಳು, ಸ್ಟಾಫ್ ನರ್ಸ್ಗಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇಬ್ಬರು ಮೂರು ಮಾಡ್ತಾ ಇರುವಂಥ ಎಲ್ಲೋ ಒಂದು ಕಡೆ ಕೆಟ್ಟ ಕೆಲಸಕ್ಕೆ ಅಂದರೆ ಅವರು ಎಲ್ಲೋ ಒಂದು ಕಡೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಬೇರೆ ಬೇರೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲಿ ಸರಿಯಾದಂಥ ಕಾನ್ಸಂಟ್ರೇಷನ್ ಮಾಡಲಾರ್ದಂಥ ಆಸ್ಪತ್ರೆಗೆ ಕೆಟ್ಟ ಹೆಸರು ತರೋಂಥ ಕೆಲಸ ಮಾಡ್ತಾರೆ. ಅಂಥ ವ್ಯಕ್ತಿಗಳ ಬಗ್ಗೆ ಗಮನ ಹರಿಸಬೇಕು. ಅವ್ರನ್ನ ಸೂಕ್ಷ್ಮವಾಗಿ ಎಲ್ಲೇ ಇದ್ರೂ ಕಂಡಿಡಬೇಕನ್ನೋಂಥ ಕಾರಣದಿಂದ ಇಲ್ಲಿ ಬಂದಿದ್ದೀನಿ. ಇವತ್ತು ದೇವರ ಆಶೀರ್ವಾದದಿಂದ ಶ್ರೀಕೃಷ್ಣ ಉಡುಪಿ ಪ್ರತಿ ಸಾರಿ ಕೂಡ ಬಂದಂಥ ಟೈಮಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ. ಹಂಗಾಗಿ ಇವತ್ತು ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಹೋಗಿದ್ದೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆ ಸರಿಯಾಗಬೇಕು. ಇವತ್ತು ಸರ್ಕಾರಿ ಕೆಲಸ ದೇವರ ಕೆಲಸ, ಸರ್ಕಾರಿ ಇವತ್ತು ಆಸ್ಪತ್ರೆ ಅದು ದೇವರ ಆಸ್ಪತ್ರೆ ಅಂತ ಇಟ್ಕೊಂಡು ಎಲ್ಲರೂ ಕೂಡ ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡಬೇಕು. ಅಲ್ಲಿ ತನಕ ಕೂಡ ಡಾಕ್ಟ್ರುಗಳು ಬೆನ್ನತ್ತಿರ್ತೀನಿ, ಸರ್ಕಾರಿ ಆಸ್ಪತ್ರೆಗಳು ಕೂಡ ಬೆನ್ನತ್ತಿರ್ತೀನಿ. ಈಗ ಸೋಮಶೇಖರ್ ರೆಡ್ಡಿ ಅವರು ಒಂದು ಮಾತಾಡಿದ್ದಾರೆ, ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದಾಗ ನೀವು ಪ್ರತ್ಯೇಕ ಜಿಲ್ಲೆ ಮಾಡಲಿಕ್ಕೆ ಹೋಗ್ತೀರಿ, ಹಾಗಾದರೆ ನಾವು ರಾಜೀನಾಮೆ ಕೊಡ್ತೇವೆ ಅಂದರೆ ಉಳಿಸ್ಕೋತೀರಾ ಅಂತ, ಬಳ್ಳಾರಿ ಜಿಲ್ಲೆಯನ್ನು ಉಳಿಸ್ಕೋತೀರಾ? ನಾನೇನು ಹೇಳ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಅಲ್ಲಿದ್ದಂಥ ಜನರ ಭಾವನೆಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ. ಕೆಲವೊಂದು ಸಾರಿ ಸರ್ಕಾರಗಳು ತೊಗೊಂಡಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಜೊತೆಲಿ ಕೂಡ ಸಾಕಷ್ಟು ವಿಚಾರಗಳನ್ನ ನಾನು ಮಾತಾಡಿದ್ದೀನಿ. ಭಾಳಷ್ಟು ಆ ಭಾಗದಲ್ಲಿದ್ದ ಹೋರಾಟಗಾರರ ಜೊತೆಲಿ ಕೂಡ ಮಾತಾಡಿದ್ದೀನಿ. ಸೂಕ್ತ ನಿರ್ಧಾರವನ್ನು ನಾವು ಮುಖ್ಯಮಂತ್ರಿಗಳು ನಾವು ಕುಂತು ತೀರ್ಮಾನಕ್ಕೆ ಬರ್ತೀವಿ. ತಮ್ಮ ಅಭಿಪ್ರಾಯ ಏನಿದೆ? ನನ್ನ ಅಭಿಪ್ರಾಯ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿರಬೇಕು, ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ಜೊತೆಲಿ ದೊಡ್ಡ ಜಿಲ್ಲೆ ಆಗಿರೋ ಕಾರಣ ಅಲ್ಲಿ ಬೇರೆ ಬೇರೆ ತೊಂದರೆಗಳು ಬರಬಾರ್ದು ಅನ್ನೋಂಥ ಅಭಿಪ್ರಾಯವನ್ನು ಕೊಟ್ಟಿದ್ದರು. ನಾನು ಎಲ್ಲರ ಜೋಡಿ ಮಾತಾಡಿ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರ್ತೀನಿ. ನಾನು ವೈಯಕ್ತಿಕವಾದಂಥ ತೀರ್ಮಾನ ನಾನು ಏನು ಹೇಳೋಕೆ ಹೋಗಲ್ಲ. ನಾನು ಅಂತಿಮವಾದಂಥ ತೀರ್ಮಾನ. ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಬ್ರದರ್ ಇದ್ದಾರೆ, ಅವ್ರ ಜೊತೆಲಿ ನಮಗೆ ಶಾಸಕರಿದ್ದಾರೆ. ಹಂಗಾಗಿ ಅವ್ರನ್ನ ಕೂಡ ಯಾವ ರೀತಿಯಲ್ಲಿ ಎಲ್ಲರೂ ಕುಂತು ಒಂದು ಚರ್ಚೆ ಮಾಡಿ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರಬೇಕು. ನಾನು ಬರ್ತೀನಿ. ಇದು ನಿಮಗೆ ಹೆಚ್ಚುವರಿ ಖಾತೆ ಸಿಕ್ಕಿದೆ ಸಮಾಜ ಕಲ್ಯಾಣ, ಹೇಗೆ ಅದರ ಬಗ್ಗೆ? ಯಾಕಂದರೆ ಹಿಂದುಳಿದಂಥ ವರ್ಗದ ಜನರಿಗೆ ಸುಮಾರಾಗಿ ಅವ್ರಿಗೆ ಸೇವೆ ಮಾಡಬೇಕನ್ನೋಂಥ ಒಂದು ಅವಕಾಶವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪ ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ಹಿಂದುಳಿದಂಥ ವರ್ಗದ ಜನರಿಗೆ, ಜೊತೆಲಿ ವಿದ್ಯಾರ್ಥಿನಿಯರಿಗೆ, ಈ ಸಮಾಜಕ್ಕೆ ಒಂದು ನ್ಯಾಯವನ್ನು ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಚುನಾವಣೆ ಡೇಟ್ ಮುಂದೆ ಬಗ್ಗೆ ಫಿಕ್ಸ್ ಆಯಿತು, ಅದು ಏನು ತಯಾರಿಗಳಿಗೆ ಅನುಕೂಲ ಆಯಿತು ನಿಮಗೆ, ಹೇಗಾಯಿತು? ಅಲ್ಲ, ಉಪಯೋಗ ಅನ್ನೋದಕ್ಕಿಂತ ಭಾರತೀಯ ಜನತಾ ಪಾರ್ಟಿ ಒಂದು ತತ್ವ ಸಿದ್ಧಾಂತಗಳ ಮೇಲೆ ರಾಜಕಾರಣವನ್ನು ಮಾಡ್ಕೊತ ಬಂದಿದೆ. ಆ ತತ್ವ ಸಿದ್ಧಾಂತಗಳ ಮೇಲೆ ಏನು ರಾಜಕಾರಣವನ್ನು ಮಾಡ್ಕೊತ ಬಂದಿವೋ, ಇವತ್ತು ಕೆಲವೊಂದು ಅನರ್ಹ ಶಾಸಕರು ಕೋರ್ಟ್ಗೆ ಹೋದ ನಂತರ ಕೋರ್ಟ್ ಮುಂದೂಡಿದ್ವಿ. ಅದಕ್ಕೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಪಕ್ಷ ಯಾವತ್ತು ಈ ಚುನಾವಣೆ ನಡೆಸಬೇಕಂದೇಳಿ ಒಂದು ತೀರ್ಮಾನ ಕೋರ್ಟ್ ಯಾವ ರೀತಿ ಆದೇಶವನ್ನು ಕೊಟ್ಟು ಅವತ್ತು ನಾವು ಎಲ್ಲ ರೀತಿಯಲ್ಲಿ ತಯಾರಾಗಿರ್ತೀವಿ. MLA ಸಾಹೇಬ್ರು ಮೀಟಿಂಗ್ ಆದ್ಮೇಲೆ ಪ್ರೆಸ್ ರಾಜಕೀಯ ಮಾಡಕ್ಕೆ ಇಷ್ಟ ಇಲ್ಲ. ನೀವು ಎಲ್ಲಿದ್ದೀರ ಅದೇ ಏನು ಎಷ್ಟು ಕೊಡ್ತಿದ್ದಾರೆ ನಿಮಗೆ?